ನ್ಯೂಸ್ ಬ್ರಿಟನ್ಗೆ ಸ್ವಾಗತ. ನಾನು ಸುಮಿತ್ರಾ. ಇದೀಗ ಹೆಡ್ಲೈನ್ಸ್. ನೇತ್ರಾವತಿ ಸ್ನಾನಗೃಹದಲ್ಲಿ ಮಹಿಳೆಯರ ಮೃತದೇಹ ಪತ್ತೆ. ನೀರಿನಲ್ಲಿ ಕವಚಿದ ಸ್ಥಿತಿಯಲ್ಲಿ ಪತ್ತೆಯಾದ ಮೃತದೇಹ. ಸಾವಿನ ಸುತ್ತ ಸುಳಿಯುತ್ತಿದೆ ನೂರಾರು ಪ್ರಶ್ನೆ. ಸಿಎಂ ಅನ್ನ ಭೇಟಿಯಾದ ಬೆಳ್ತಂಗಡಿ ಹಾಲಿ ಮಾಜಿ ಶಾಸಕರು. ಮಹಾಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ಮನವಿಗೆ ಸ್ಪಂದಿಸಿದ ಮುಖ್ಯಮಂತ್ರಿ ಬಿಎಸ್ವೈ. ಸಾರಿಗೆ ಸಚಿವರನ್ನ ಭೇಟಿಯಾದ ಶಾಸಕ ಹರೀಶ್ ಪೂಂಜಾ. ಬೆಳ್ತಂಗಡಿ ಕೇಂದ್ರದಲ್ಲಿ ಬಸ್ ನಿಲ್ದಾಣ ನಿರ್ಮಾಣದ ಕುರಿತು ಸಭೆಯಲ್ಲಿ ಭಾಗಿಯಾದ ಉನ್ನತ ಅಧಿಕಾರಿಗಳು.